ಪೆಟ್ರೋಲ್ ಬೆಲೆ 100 ರೂಪಾಯಿ ದಾಟಿದಂಥ ಈ ಸಂದರ್ಭದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಒಂದು ಆದೇಶದ ಪ್ರಕಾರ ನಾವು 100 ನಾಟ್ ಔಟ್ ಎಂಬ ಘೋಷಣೆಯೊಂದಿಗೆ ಕೇಂದ್ರ ಸರ್ಕಾರದ ವಿರುದ್ಧ ಎಲ್ಲ ಪೆಟ್ರೋಲ್ ಬಂಕ್ಗಳ ಎದುರುಗಳಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಈ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಪೆಟ್ರೋಲಿಗೆ 100 ರೂಪಾಯಿ, ಅದೇ ರೀತಿ ಇವತ್ತು ಡೀಸೆಲ್ಗೂ ಕೂಡ 100 ರೂಪಾಯಿ ಆಗಿದೆ. ಇದು BJPಯ ಈ ದೇಶಕ್ಕೆ ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ ಅಂತ ನಾವು ಹೇಳ್ಬೋದು. ಜನಸಾಮಾನ್ಯರು ಇದರಿಂದಾಗಿ ತಮ್ಮ ಬದುಕನ್ನು ನಿಭಾಯಿಸುವುದೇ ಕಷ್ಟವಾಗಿದೆ. ಅಗತ್ಯ ವಸ್ತುಗಳ ಬೆಲೆ ತೀವ್ರವಾಗಿ ಏರಿಕೆಯಾಗುತ್ತಿರುವಂಥ ಸಂದರ್ಭದಲ್ಲಿ ಈ ಒಂದು ಪೆಟ್ರೋಲ್ ಬೆಲೆಯನ್ನು ವಿರೋಧಿಸಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ದೇಶದಾದ್ಯಂತ 5 ದಿನಗಳ ಕಾಲ ಜನಸಾಮಾನ್ಯರಿಗೋಸ್ಕರ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ನೇತೃತ್ವವನ್ನು ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ಅವರು ವಹಿಸಿಕೊಂಡಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡುತ್ತೇನೆ. ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಿಕ್ಕೆ ಬಹಳಷ್ಟು ಸಹಾಯ ಮಾಡಿದಂಥ 300 ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಪಕ್ಷದ ಯುವ ಮುಖಂಡರು, ನಮ್ಮ ಪಂಚಾಯತಿನ ಸದಸ್ಯರು, ಪಕ್ಷಕ್ಕೆ ಯಾವತ್ತೂ ಕೂಡ ಸಹಾಯ ಮಾಡುವಂಥ RKS ಅಜೀಜ್ ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೇನೆ. ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿರುವವರು ಜಿಲ್ಲಾ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರು, ಮೂಡಾದ ಮಾಜಿ ಅಧ್ಯಕ್ಷರು, ಹಿರಿಯ ಕಾಂಗ್ರೆಸ್ಸಿನ ನಮ್ಮೆಲ್ಲರ ನಾಯಕರಾದ ಹಾಜಿ ಇಬ್ರಾಹಿಂ ಕೋಡ್ಜಾಲ್ದವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೇನೆ. ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರು, ಪಕ್ಷದ ಮುಖಂಡರು ಆದಂಥ ಮೋಡಾಕನವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಸ್ವಾಗತ ಮಾಡಿಕೊಂಡು ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರು, ಅಲ್ಪಸಂಖ್ಯಾತ ಘಟಕದ ಮಾಜಿ ಅಧ್ಯಕ್ಷರಾದ NS ಕರೀಮ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಸ್ವಾಗತ ಮಾಡಿಕೊಂಡು 300 ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಪಕ್ಷದ ಮುಖಂಡರಾದ ವಿಲ್ಫ್ರೆಡ್ ಡಿಸೋಜ ನಮ್ಮೊಂದಿಗಿದ್ದಾರೆ. ಅವರಿಗೂ ಸ್ವಾಗತ ಮಾಡಿಕೊಂಡು ಜಿಲ್ಲಾ ಕಾಂಗ್ರೆಸ್ಸಿನ ಹಿರಿಯ ಉಪಾಧ್ಯಕ್ಷರಾದಂಥ ಸದಾಶಿವ ಉಳ್ಳಾಲ್ರವರಿಗೆ ಸ್ವಾಗತ ಮಾಡಿಕೊಂಡು ಬ್ಲಾಕ್ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಆಲ್ವಿನ್ರವರಿಗೆ ಸ್ವಾಗತ ಮಾಡಿಕೊಂಡು ರಾಬಿನ್ರವರಿಗೂ, ಯುವ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರಾದಂಥ ರೌಫ್ ಸಿಎಂರವರಿಗೆ ಸ್ವಾಗತ ಮಾಡಿಕೊಂಡು ಇಲ್ಲಿ ಬಂದಿರುವಂಥ ಇಸ್ಮಾಯಿಲ್ರವರಿಗೂ, ಹಮೀದ್ರವರಿಗೂ, ಗುಲ್ಶನ್ ಪಂಚನ್ರವರಿಗೂ, ಜಕರ್ರವರಿಗೂ, ಹುಕ್ಕಿ ಮೊಹಮ್ಮದ್ರವರಿಗೂ, ಇಸ್ಮಾಯಿಲ್ ಪ್ರಥಮರವರಿಗೂ, ರಫೀಕ್ರವರಿಗೂ, ಇಲ್ಲಿರುವಂಥ ಮದನಿ ನಗರದ ಒಟ್ಟಾರದ ಕಾಂಗ್ರೆಸ್ ಪಕ್ಷದ ಎಲ್ಲ ಜನಸಾಮಾನ್ಯ ಬಂಧುಗಳಿಗೂ, ನಾಗರಿಕ ಬಂಧುಗಳಿಗೂ ನಾನು ಸ್ವಾಗತ ಮಾಡಿಕೊಂಡು ಎಲ್ಲರಿಗೂ ಸ್ವಾಗತ ಮಾಡಿಕೊಂಡು ಅಜರುದ್ದೀನ್ ನಮ್ಮ ಪಕ್ಷದ ಎಲ್ಲ ಯುವ ಮುಖಂಡರಿಗೂ, 300 ವಲಯದ ನಮ್ಮ RKS ತಂಡದ ಎಲ್ಲ ನನ್ನ ಸ್ನೇಹಿತರಿಗೂ ಸ್ವಾಗತ ಮಾಡಿಕೊಂಡು ಈ ಭಾಗದಲ್ಲಿ ಪಕ್ಷವನ್ನು ಮುನ್ನಡೆಸಿದ್ದು RKS ಬಹಳ ಚುರುಕಾದ ವ್ಯಕ್ತಿ. ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಬಹಳ ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸಿಕೊಂಡು, ಬಹುಶಃ ದೇಶದ ಇತಿಹಾಸದಲ್ಲಿ ಇದು ಪ್ರಥಮ ಬಾರಿಗೆ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವಂಥ ಒಂದು ಅವಕಾಶ BJP ನಮಗೆ ಒದಗಿಕೊಟ್ಟಿದೆ. ನೀವೆಲ್ಲ ಇವತ್ತು ಮನಮೋಹನ್ ಸಿಂಗ್ ಸರ್ಕಾರ ಇರುವಾಗ $1 ಬೆಲೆ $1ಗೆ $140ಗೆ 1 ಬ್ಯಾರೆಲ್ ಕ್ರೂಡ್ ಆಯಿಲ್ ಇದ್ದರೆ ಈಗ 65 ರೂಪಾಯಿ ಇಳಿಕೆಯಾದರೂ ಕೂಡ ಪೆಟ್ರೋಲ್ನ ಬೆಲೆ 100 ರೂಪಾಯಿ ದಾಟಿದೆ. ಕಾಂಗ್ರೆಸ್ ಪಕ್ಷ ಇರುವಾಗ, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿರುವಾಗ $141 ಬ್ಯಾರೆಲ್ಗೆ ಡಾಲರ್ ಇದ್ದಾಗ 70 ರೂಪಾಯಿ ಆದಾಗ BJPಯವರು ಬಹಳಷ್ಟು ಚಳವಳಿಗಳನ್ನು ಈ ಪ್ರದೇಶದಲ್ಲಿ ಮಾಡಿದರು. ಆದರೆ ಈಗ 65 ರೂಪಾಯಿ ಇದ್ದು 100 ರೂಪಾಯಿ ಪೆಟ್ರೋಲ್ಗೆ ದಾಟಿದಾಗ BJPಯ ಯಾವುದೇ ಮುಖಂಡರು ಸಂಸದರಾಗಿ ಮಾತಾಡುವುದಿಲ್ಲ. ಇದರ ಅರ್ಥವನ್ನು ನಾವು ಅರ್ಥೈಸಿಕೊಂಡು ಅವರಿಗೆ ಪ್ರಶ್ನೆಯನ್ನು ಮಾಡಿಕೊಂಡು ಮುಂದೆ ನಮ್ಮ ನಾಯಕರುಗಳು ಮಾತಾಡ್ತಾರೆ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಾಡಿಕೊಂಡು ಮೋದಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಮೋದಿ ಸರ್ಕಾರಕ್ಕೆ, ಮೋದಿ ಸರ್ಕಾರಕ್ಕೆ, ವಂಚನ ಮೋದಿ ಸರ್ಕಾರಕ್ಕೆ, ಲೂಟಿ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಅಂಬಾನಿ ಏಜೆಂಟ್ಗೆ, ಅಂಬಾನಿ ಏಜೆಂಟ್ ಮೋದಿಗೆ, ಅಂಬಾನಿ ಏಜೆಂಟ್ ಮೋದಿಗೆ. ನಮ್ಮ ಯುವ ನಾಯಕರಾದ ಸನ್ಮಾನ್ಯ ಸಂತೋಷ್ ಕುಮಾರ್ ಶೆಟ್ಟಿ ಅವರೇ, ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರು, ನಮ್ಮ ನಾಯಕರಾದ ಮೋನಾಕರವರೇ, ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಹಿರಿಯ ಉಪಾಧ್ಯಕ್ಷರಾದ ಸದಾಶಿವ ಉಳ್ಳಾಲ್ರವರೇ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ NS ಕರೀಮ್ರವರೇ,
ಇಲ್ಲಿಯ 300 ಗ್ರಾಮ ಸಮಿತಿ ಅಧ್ಯಕ್ಷರಾದಂಥ ಅಜೀಜ್ರವರೇ, ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಾದ ಅಬ್ದುಲ್ ರಹಿಮಾನ್ ರವರೇ, ಹಾಗೂ ಎಲ್ಲ ಪಂಚಾಯತಿನ ಅಧ್ಯಕ್ಷರೇ ಮತ್ತು ಸೇರಿದ ನನ್ನ ಸಹೋದರ ಸಹೋದರಿ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹಾಗೂ ಗ್ಯಾಸ್ ಬೆಲೆ ಏರಿಕೆಯ ಬಗ್ಗೆ ನಮ್ಮ AICC ಆದೇಶದಂತೆ ದೇಶದಾದ್ಯಂತ ಎಲ್ಲ ಬ್ಲಾಕ್ಗಳಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಿಮಗೆ ಗೊತ್ತಿದ್ದ ಹಾಗೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಒಂದು 10 ಪೈಸೆ 20 ಪೈಸೆ ದರ ಏರಿಕೆಯಾದ ಸಂದರ್ಭಗಳಲ್ಲೆಲ್ಲ BJPಯವರು ಪ್ರತಿಭಟನೆ ಮಾಡುತ್ತಾರೆ. ಈಗ ಅದೇ BJPಯವರ ಸರ್ಕಾರ ಕೇಂದ್ರದಲ್ಲಿ ಬಂದು ಕಚ್ಚಾ ಬೆಲೆ ತೈಲದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಕುಸಿದಿದ್ದರೂ ಕೂಡ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ 100 ದಾಟಿದೆ ಅಂತಕ್ಕಂಥ ವಿಷಯವನ್ನು ತಿಳಿದಾಗ ಈ ದೇಶದ ಬಡ ಜನರು ಪ್ರತಿಭಟನೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಯಾತಕ್ಕಂತ ಹೇಳಿದರೆ ಪ್ರತಿಪಕ್ಷಗಳು ಇರುವುದೇ ಸರ್ಕಾರ ತಪ್ಪು ದಾರಿಯನ್ನು ಹಿಡಿದಾಗ ಅದನ್ನು ಪ್ರತಿಭಟಿಸಿ ಸರಿದಾರಿಗೆ ತರುವಲ್ಲಿ ಪ್ರತಿಪಕ್ಷದ ಪಾತ್ರ ಬಹಳ ದೊಡ್ಡದಿದೆ. ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮ AICC ಅಧ್ಯಕ್ಷ ಅಂತ ಸೋನಿಯಾ ಗಾಂಧಿ ಇರ್ಬೋದು, ಮಾಜಿ ಅಧ್ಯಕ್ಷರಾದ ರಾಹುಲ್ ಗಾಂಧಿಯವರು ಇರ್ಬೋದು, ಹಾಗೆ ಮಿಕ್ಕುಳಿದ ಎಲ್ಲ ನಮ್ಮ ರಾಜ್ಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ DK ಶಿವಕುಮಾರ್ ಇರ್ಬೋದು, ಪ್ರತಿಪಕ್ಷ ನಾಯಕರ ನಮ್ಮ ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಈ ಬಗ್ಗೆ ತಮ್ಮ ಉಗ್ರ ಪ್ರತಿಭಟನೆಯನ್ನು ಮಾತುಗಳ ಮೂಲಕ ಚಳುವಳಿಯ ಮೂಲಕ ತೋರಿಸಿಕೊಂಡಿದ್ದಾರೆ. ಆದರೂ ಕೂಡ ಮೋದಿಗೆ ಇದು ಯಾವುದನ್ನು ಕೂಡ ಗಣನೆಗೆ ತಗೊಳ್ಳದೆ ಇವತ್ತು ಕೂಡ ಪೇಪರ್ ನೋಡುವಾಗ ಪುನಃ ಜಾಸ್ತಿ ಆಗಿರುತ್ತದೆ. ರೈತರು ಸುಮಾರು 7-8 ತಿಂಗಳಿಂದ ಡೆಲ್ಲಿಯಲ್ಲಿ ಚಳವಳಿಗೆ ಕೂತಿದ್ದಾರೆ. ಅದು ಕೂಡ ನಮ್ಮ ಮೋದಿಯವರಿಗೆ ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ. ಇವತ್ತು ಇಡೀ ಜನ ಕಾರ್ಮಿಕ ವರ್ಗ ಇರಬಹುದು, ರೈತಾಪಿ ವರ್ಗ ಇರಬಹುದು, ಬೆಳೆದ ಉದ್ಯೋಗಿಗಳಿರ್ಬೋದು, ಸರ್ಕಾರಿ ಉದ್ಯೋಗಿಗಳಿರ್ಬೋದು, ಖಾಸಗಿ ಉದ್ಯೋಗಿಗಳಿರ್ಬೋದು, ಎಲ್ಲರೂ ಕೂಡ ಇವತ್ತು ನನ್ನ ದಿನನಿತ್ಯದ ಖರ್ಚಿಗೆ ಬೇಕಾದಂಥ ಸಂಪಾದನೆ ಇಲ್ಲದೆ ಬಹಳಷ್ಟು ಕಷ್ಟಕ್ಕೆ ಒಳಗಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ದೇಶದಾದ್ಯಂತ ನಮ್ಮ ಕೊರೋನಾ ಪೀಡಿತರಿಗೆ ಕಿಟ್ಟು ನೀಡುವುದರ ಮೂಲಕ, ಕೊರೋನಾ ಪೀಡಿತ ರೋಗಿಗಳ ಶುಶ್ರೂಷೆಗಳನ್ನು ಮಾಡುವುದರ ಮೂಲಕ ಒಂದು ಪ್ರತಿಪಕ್ಷ ಬಹಳ ಯಶಸ್ವಿಯಾಗಿ ಇವತ್ತು ಕೆಲಸವನ್ನು ಮಾಡ್ತಾಯಿದೆ. ಅದಕ್ಕೆ ಪೂರಕವಾಗಿ ಇವತ್ತು ನಾವೆಲ್ಲ ಪೆಟ್ರೋಲ್ ಬಂಕ್ಗಳ ಬದಿಯ ನಿನ್ನೆ ಕಲ್ಲಾಪಿನಲ್ಲಿ ಕೂಡ ಈ ಕಾರ್ಯಕ್ರಮ ನಡೆಯಿತು. ಇದು ಬಹಳ ಅತ್ಯವಶ್ಯ. ನಾವು ಎಷ್ಟೇ ಹೇಳಿದರೂ ಕೂಡ ಕಿವಿ ಮತ್ತು ಕಣ್ಣು ಇಲ್ಲದ ಈ ಸರ್ಕಾರಕ್ಕೆ ಇದನ್ನು ಸರಿದಾರಿಗೆ ತರಬೇಕಿದ್ದರೆ ಪ್ರತಿಭಟನೆ ಮಾತ್ರ ಸಾಧ್ಯ ಎಂಬುದನ್ನು ನಾವೆಲ್ಲ ಮನಗಂಡಿದ್ದೇವೆ. ಇವತ್ತು ಅಂಬಾನಿ, ಅದಾನಿ, ದಬಾನಿ ಈ ಮೂವರು ದಿನದಿಂದ ದಿನಕ್ಕೆ ಅವರ ಸಂಪತ್ತನ್ನು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ. ಇದಕ್ಕೆ ಪರೋಕ್ಷವಾಗಿ ಮೋದಿಯವರು ಸಹಕಾರ ನೀಡ್ತಾ ಇದ್ದೆ ಎಂಬುದು ಕೂಡ ನಿರ್ವಿವಾದ. ಇದು ನಾವೆಲ್ಲ ತಿಳ್ಕೊಂಡ ಹಾಗೆ ಜನಸಾಮಾನ್ಯರ ಬದುಕು ಕಷ್ಟದಲ್ಲಿರುವಾಗ ದೊಡ್ಡ ದೊಡ್ಡ ಕುಳಕ್ಕೆ ಸಹಾಯ ಮಾಡುವಂಥ ಈ ಪ್ರವೃತ್ತಿ ಇದನ್ನು ಮೋದಿ ನಿಲ್ಲಿಸಬೇಕು. ಇವರ ಮನ್ ಕಿ ಬಾತನ್ನು ನಿಲ್ಲಿಸಿ ಇವರು ಜನಸೇವೆ ಮಾಡುವಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಅದಕ್ಕಾಗಿ ದೇಶದ ಉದ್ದ ಅಗಲದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಮಾತನ್ನು ನಾವು ಯಾತಕ್ಕೆ ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ, ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಅಹಿಂಸಾ ನೆಲೆಯಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಪಕ್ಷ. ಪುನಃ ಈ ಮೋದಿಯನ್ನು ಕಿತ್ತು ಒಗೆಯುವಲ್ಲಿ ಕೂಡ ನಾವು ಅಹಿಂಸೆಯ ಮೂಲಕವೇ ಇದನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಬಹಳ ಶಾಂತಿಯುತವಾಗಿ ನಾವೆಲ್ಲ ಚಳವಳಿ ಮಾಡುವುದರ ಮೂಲಕ ಖಂಡಿತವಾಗಿಯೂ ಮುಂಬರುವ ದಿನಗಳಲ್ಲಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ BJPಯನ್ನು ಪರಾಜಯಗೊಳಿಸುವುದು ಖಂಡಿತ ಎಂಬುದು ನಾವೆಲ್ಲ ಮನಗಂಡಿದ್ದೇವೆ. ಈಗ ಪತ್ರಿಕಾ ಮಾಧ್ಯಮಗಳಲ್ಲಿ ಕೂಡ ವಿರುದ್ಧವಾದಂಥ ಹೇಳಿಕೆಗಳು ಬರುವುದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ಎಲ್ಲ ಇವತ್ತು ಕಳೆದ
ಪಶ್ಚಿಮ ಬಂಗಾಳದ ಚುನಾವಣೆ ಇರ್ಬೋದು, ಕೇರಳದ ಚುನಾವಣೆ ಇರ್ಬೋದು, ತಮಿಳುನಾಡಿನ ಚುನಾವಣೆ ಇರ್ಬೋದು, ಅಲ್ಲೆಲ್ಲ ಕೂಡ ಜನ ಬಿ ಜೆ ಪಿಗೆ ತಕ್ಕದಂಥ ಪಾಠವನ್ನು ಕಲಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಎಲ್ಲ ರಾಜ್ಯಗಳು ಕೂಡ ಇದಕ್ಕೆ ಪೂರಕವಾಗಿ ಮಾಡಲಿಕ್ಕಿದ್ದಾರೆ ಅಂತಕ್ಕಂಥ ಭರವಸೆಯೊಂದಿಗೆ ಈ ಪ್ರತಿಭಟನೆಗೆ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭಾರತ್. ಡೀಸೆಲ್ಗೆ 100 ರೂಪಾಯಿ ಮಾಡಿದ ಬಿಜೆಪಿ ಸರ್ಕಾರಕ್ಕೆ, ಪೆಟ್ರೋಲ್ ಬೆಲೆ ಏರಿಸಿದ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರದ ಬಿಜೆಪಿ ಮೋದಿ ಸರ್ಕಾರಕ್ಕೆ, ಕೇಂದ್ರದ ಬಿಜೆಪಿ ಮೋದಿ ಸರ್ಕಾರಕ್ಕೆ, ಕೇಂದ್ರದ ಮೋದಿ ಬಿಜೆಪಿ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಸರ್ಕಾರಕ್ಕೆ ಧಿಕ್ಕಾರ 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 ಧಿಕ್ಕಾರ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಸರ್ಕಾರಂತೆ ಸರ್ಕಾರ, ಅನುದಾನ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ. ನೇಪಾಳದಲ್ಲಿ 49, ಭಾರತದಲ್ಲಿ 109, ನೇಪಾಳದಲ್ಲಿ 49, ಭಾರತದಲ್ಲಿ 109. ಅನ್ಯಾಯ ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. 100 ಪೆಟ್ರೋಲಿಗೆ 100, 100 ಪೆಟ್ರೋಲಿಗೆ 100 ಪೆಟ್ರೋಲಿಗೆ 100. ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ತೊಲಗಲಿ ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ತೊಲಗಲಿ. ಇವತ್ತು ಕರ್ನಾಟಕ ಕಾಂಗ್ರೆಸ್ ಪ್ರದೇಶದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿಯವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಾರಂಭದಲ್ಲಿ ಹಿರಿಯರು, ನಮ್ಮ ನಾಯಕರಾದ ಇಂದಿರಾ ಗಾಂಧಿ ಪ್ರಿಯದರ್ಶಿನಿ ಇದರ ಅಧ್ಯಕ್ಷರು, ಎಲ್ಲ ಘಟಕದ ಮಾಜಿ ಅಧ್ಯಕ್ಷರಾದ ಹಾಜಿ ಇಬ್ರಾಹಿಂ ಕೋಚಾಲ್ರವರೇ, ಅದೇ ರೀತಿ ನಮ್ಮ ಸಂತೋಷ್ ಕುಮಾರ್ ಶೆಟ್ಟಿಯವರೇ, ಅಲ್ಪಸಂಖ್ಯಾತರ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತಿನ ಸದಸ್ಯರಾದ ಹಾಜಿ ಎನ್.ಎಸ್. ಕರೀಮ್ರವರೇ, ಅಲ್ಪಸಂಖ್ಯಾತ ಘಟಕದ ಉಳ್ಳಾಲ ಬ್ಲಾಕಿನ ಅಧ್ಯಕ್ಷರಾದ ಆಲ್ವಿನ್ ಡಿಸೋಜರವರೇ, ನಮ್ಮ ಬೆಲ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸತ್ತಾರ್ರವರೇ, ಅದೇ ರೀತಿ ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಹೆಲ್ಪೇಟ್ರವರೇ, ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ನೇತೃತ್ವ ವಹಿಸಿಕೊಂಡು 300 ಗ್ರಾಮದ ಒಂದು ಕಾಂಗ್ರೆಸ್ ಭದ್ರ ಬುನಾದಿಗೆ ಹೆಜ್ಜೆ ಹಾಕುವಂಥ ಯುವಕ ನಾಯಕ, ಈ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ವಾರಿಯರ್ ಆಗಿ 300 ಗ್ರಾಮದಲ್ಲಿ ಪ್ರಶಸ್ತಿ ಪಡೆದಂಥ ಆರ್.ಕೆ. ಅಜೀಜ್ರವರು, ಅದೇ ರೀತಿ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರೇ, ಎಲ್ಲ ಪಂಚಾಯತಿನ ಸದಸ್ಯರೇ, ಇವತ್ತು ಪೆಟ್ರೋಲ್ ಬೆಲೆ 100 ರೂಪಾಯಿ ಏರ್ತಾ ಇದೆ. ಜನಸಾಮಾನ್ಯರು ಕಣ್ಣೀರು ಹಾಕ್ತಾ ಇದ್ದಾರೆ. ಆದರೆ ಸರ್ಕಾರಕ್ಕೆ ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳುವುದಿಲ್ಲ. ಬಡವರು ಇವತ್ತು ಕಾರ್ನಲ್ಲಿ ಹೋಗುವವರು, ರಿಕ್ಷಾದಲ್ಲಿ ಹೋಗುವವರು, ಬೈಕಲ್ಲಿ ಹೋಗುವವರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಪೆಟ್ರೋಲ್ ಪಂಪಿಗೆ ಹೋಗುವಾಗ ಮನಸ್ಸಿನಲ್ಲಿ ದುಃಖ ಆಗ್ತಾ ಇದೆ. ಆಕ್ಸಿಲೇಟರ್ ಕೊಡುವಾಗ ಜನರ ಹೃದಯ ಬಡಬಡ ಬಡಿತದೆ. ಆಕ್ಸಿಲೇಟರ್ ಕೊಡುವಾಗ ಪೆಟ್ರೋಲ್ ಮುಗಿತದೆ ಅಂತ ಹೆದರಿಕೆ. ಬೈಕ್ ಆಕ್ಸಿಲೇಟರ್ ಕೊಡುವಾಗ, ಕಾರಿನ ಆಕ್ಸಿಲೇಟರ್ ಕೊಡುವಾಗ ಜನಸಾಮಾನ್ಯರಿಗೆ ಭಾಳಷ್ಟು ದುಃಖ ಆಗ್ತಾ ಇದೆ. ಹಾಗಾಗಿ ಇವತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮ ಎರಡೂ ಸರ್ಕಾರಕ್ಕೆ ಕಣ್ಣು ಕಾಣುವುದಿಲ್ಲ. ನಿನ್ನೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಒಂದು ಮಾತು ಹೇಳಿದ್ದಾರೆ, ಸಾಧನೆಯನ್ನು ಸಹಿಸದೆ ಕಾಂಗ್ರೆಸ್ನವರು ಪೆಟ್ರೋಲಿಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ. ಯಾವ ಸಾಧನೆ ಉಸ್ತುವಾರಿ ಸಚಿವರೇ? ಪಂಚಾಯತಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತದಲ್ಲಿ ಗೆದ್ದವರು ನೀವು. ಗ್ರಾಮ ಪಂಚಾಯತಿಗೆ 10 ಲಕ್ಷ ರೂಪಾಯಿ ಕಡಿತ ಮಾಡುವಾಗ ನಿಮ್ಮ ಸಾಧನೆ ಇದೇ ಸಾಧನೆ. ಶವ ಸಂಸ್ಕಾರಕ್ಕೆ ಸರ್ಕಾರ ಕೊಡುವಂಥ 5,000 ರೂಪಾಯಿ 6 ತಿಂಗಳಿಂದ ನಿಮ್ಮ ಸರ್ಕಾರ ಇದುವರೆಗೆ ಕೊಟ್ಟಿಲ್ಲ. ವಿಧವೇತನ, ಸಂಧ್ಯಾ ಸುರಕ್ಷಾ ಯಾವುದೇ ನಿಮ್ಮ ಯೋಜನೆಯನ್ನು ಇಲ್ಲ. ಇಡೀ ರಾಜ್ಯದಲ್ಲಿ 2 ವರ್ಷಗಳಿಂದ ಬಡವರಿಗೆ ಒಂದೇ ಒಂದು ವಸತಿ ನಿಮ್ಮಿಂದ ಕೊಡಲಿಕ್ಕೆ ಆಗಲಿಲ್ಲ. ಅದಕ್ಕಿಂತ ನೀವು ಇದು ಹೇಳುವ ಮಾತು BJP ಸರ್ಕಾರದ ಸಾಧನೆಯನ್ನು ಸಹಿಸದೆ ಕಾಂಗ್ರೆಸ್ ಪಕ್ಷ ಪೆಟ್ರೋಲಿನನ್ನು ಮುಂದಿಟ್ಟು ಪ್ರತಿಭಟನೆ ಮಾಡ್ತಾರಂತ. ಹಾಗೆ ಉಸ್ತುವಾರಿ ಸಚಿವರೇ ಸ್ವಲ್ಪ
ಗಮನ ಕೊಡಿ. ಆದಷ್ಟು ಬೇಗ ಕೇಂದ್ರದಲ್ಲಿ ರಾಜ್ಯದಲ್ಲಿ ನಿಮ್ಮ ಕೊನೆಯ ಸರ್ಕಾರ ಇದು ಅಂತ ನಾವೆಲ್ಲರೂ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇದು ನಿಮ್ಮ ಕೊನೆಯ ಸರ್ಕಾರ. ಹಾಗಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ನಿಮ್ಮ ಎಲ್ಲ ಪಕ್ಷದ BJP ಬಿಟ್ಟು ಎಲ್ಲ ಪಕ್ಷದವರು ಒಗ್ಗಟ್ಟಾಗಿ ಈ ಒಂದು ಸರ್ಕಾರವನ್ನು ಕೆಳಗಿಳಿಸಲಿಕ್ಕೆ ನಾವೆಲ್ಲರೂ ಪಡತೊಡಬೇಕು. ಇವತ್ತು ಸನ್ಫ್ಲವರ್ ಆಯಿಲಿಗೆ ಸ್ವಾಮಿ 90 ರೂಪಾಯಿ ಇದ್ದದ್ದು 180 ರೂಪಾಯಿ ಒಂದು ಲೀಟರ್ ಸನ್ಫ್ಲವರಿಗೆ. ನಮ್ಮ ಸಾಧನೆ ಅಂತ ಹೇಳ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಬೇಕು. ಹಾಗಾಗಿ ಬಡವರ ಮೇಲೆ ಆ ಒಂದು ಪೆಟ್ರೋಲ್ ಪ್ರತಿಯೊಂದನ್ನು ನೀವು ಕಡಿತ ಮಾಡಿ ಇವತ್ತು ನೀವು ಮಾಡುವಂಥ ಕೆಲಸ ಅದು ದೇವರು ಮೆಚ್ಚುವಂಥ ಕೆಲಸ ಅಲ್ಲ. ಅದಕ್ಕಾಗಿ ನಾನು ಎಲ್ಲ ನಮ್ಮ BJP ಆಗಲಿ, ಬಜರಂಗದಳಾಗಲಿ, ಹಿಂದೂ ಪರಿಷತ್ ಆಗಲಿ ಎಲ್ಲ ಕಾರ್ಯಕರ್ತರು ಸ್ವಲ್ಪ ಆಲೋಚನೆ ಮಾಡಿ ನೀವು ನಿಮ್ಮ ಪಕ್ಷಕ್ಕೆ ಸಹಕಾರ ಕೊಡಿ. ಬಡವರ ರಕ್ತ ಇರುವ ಈ ಸಂದರ್ಭದಲ್ಲಿ ಎಲ್ಲ ಅದರ ಅಂಗಪಕ್ಷಗಳು ಸ್ವಲ್ಪ ಆಲೋಚನೆ ಮಾಡಿ ಈ ಸರ್ಕಾರಕ್ಕೆ ನೀವು ಸಹಕಾರ ಕೊಡಿ. ಇನ್ನೊಬ್ಬರು ಹೇಳ್ತಾ ಇದ್ದಾರೆ 150 ಆಗಲಿ 200 ರೂಪಾಯಿ ಆಗಲಿ ನಾವು ಪೆಟ್ರೋಲ್ ಹಾಕ್ತೇವೆ, ನಮಗೆ ಮೋದಿ ಬೇಕಂತ. ಇದು ಯಾವ ನ್ಯಾಯ ಸ್ವಾಮಿ? ನಿಮಗೆ 200 ರೂಪಾಯಿ ಆದರೂ ಪೆಟ್ರೋಲ್ ಪಂಪ್, ನೀವು 200 ರೂಪಾಯಿಗೆ ಬೇರೆಯೇ ಪೆಟ್ರೋಲ್ ಪಂಪ್ ಇಟ್ಕೊಂಡು ನಮ್ಮಂಥ ಬಡವರಿಗೆ ನಾವು ಕಾಂಗ್ರೆಸ್ ಪಕ್ಷ 70 ರೂಪಾಯಿಗೆ ದಾಟಲಿಕ್ಕೆ ಬಿಡಲಿಲ್ಲ. ಸ್ವಾತಂತ್ರ್ಯ ಬಂದು 72 ವರ್ಷಗಳಿಂದ 100 ರೂಪಾಯಿ ಕಂಡದ್ದು ಈ ಒಂದು BJP ಸರ್ಕಾರದಿಂದ ಹೊರತು ನಮ್ಮ 60 ವರ್ಷದ ಆಡಳಿತದಲ್ಲಿ ನಾವು ಯಾವತ್ತೂ ಪೆಟ್ರೋಲಿಗೆ ಇಷ್ಟೊಂದು ಏರಿಕೆ ಮಾಡಲಿಕ್ಕೆ ನಮ್ಮಿಂದ ಬಿಡಲಿಲ್ಲ. ಹಾಗಾಗಿ ಇವತ್ತು ಮೋದಿ ಸರ್ಕಾರ, BJP ಯಡಿಯೂರಪ್ಪ ಸರ್ಕಾರ ದಯವಿಟ್ಟು ಈ ಪೆಟ್ರೋಲ್ನ ಜೊತೆಗೆ ಬಡವರಿಗೆ ಆಗುವಂಥ ಆ ಒಂದು ಸವಲತ್ತುಗಳನ್ನು ಕೊಟ್ಟು ಆ ಪ್ಯಾಕೇಜನ್ನು ಕೊಡ್ತಾನೆ ಅಂತ ಹೇಳಿದ್ದಾರೆ. ಕಳೆದ ವರ್ಷ ಕೊಟ್ಟಂಥ ಪ್ಯಾಕೇಜ್ ರಿಕ್ಷಾ ಚಾಲಕರು ಇಲ್ಲೆಲ್ಲ ಇದ್ದಾರೆ, ಯಾವುದೇ ಒಂದು ರಿಕ್ಷಾ ಚಾಲಕರಿಗೆ ಆ ಪ್ಯಾಕೇಜ್ ಸಿಕ್ಕಿದಂತ ಹೇಳಿ. ಪ್ರತಿಯೊಂದರನ್ನು ಕೊಡದೆ ವಂಚನೆ ಮಾಡಿ ಜನಸಾಮಾನ್ಯರ ರಕ್ತವನ್ನು ಕುಡಿಯುವಂಥ ಈ ಸರ್ಕಾರಕ್ಕೆ ಧಿಕ್ಕಾರಲಿಲ್ಲ ಅಂತ ನಾನು ಸೂಚನೆ ಕೊಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಲ್ಲಿ ಪೆಟ್ರೋಲಿನ ಹೋರಾಟದ ಬಗ್ಗೆ ಭಾಳಷ್ಟು ಮುತುವರ್ಜಿ ವಹಿಸಿಕೊಂಡು ಜನಸಾಮಾನ್ಯರಿಗೆ ಸಹಕಾರ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ರಾಜ್ಯ ಅಧ್ಯಕ್ಷರಿಗೂ ನಮ್ಮ ಬ್ಲಾಕ್ನ ಅಧ್ಯಕ್ಷರಿಗೂ ಎಲ್ಲ ನಾಯಕರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಪೆಟ್ರೋಲ್ 100, ಪೆಟ್ರೋಲ್ 100, ಪೆಟ್ರೋಲ್ 100, ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಡೌನ್ ಡೌನ್, ಬಿಜೆಪಿ ಡೌನ್ ಡೌನ್, ಬಿಜೆಪಿ ಡೌನ್ ಡೌನ್, ಬಿಜೆಪಿ ಡೌನ್ ಡೌನ್. ಬಿಜೆಪಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಆದೇಶದಂತೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆದೇಶದಂತೆ, ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ನ ಆದೇಶದಂತೆ ಇವತ್ತು ಬ್ಲಾಕ್ ಮಟ್ಟದಲ್ಲಿ ಪೆಟ್ರೋಲ್ ಧಾರಣೆ ಏರಿಕೆಯ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಯುತ್ತಿದೆ. ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಬ್ಲಾಕ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಸಂತೋಷ್ ಕುಮಾರ್ ಶೆಟ್ಟಿ ಅವರೇ, ಜಿಲ್ಲಾ ಕಾಂಗ್ರೆಸ್ಸಿನ ನಿಕಟಪೂರ್ವ ಅಧ್ಯಕ್ಷರು, ಮಾಜಿ ಮೂಡದ ಅಧ್ಯಕ್ಷರು ಆತ್ಮೀಯರಾದಂಥ ಇಬ್ರಾಹಿಂ ಕೋಟಿಚಲ್ರವರೇ, ತಾಲೂಕ್ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಮೋನೂರವರೇ, ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಬಂಧು ಮಿತ್ರರೇ, ತಮಗೆಲ್ಲ ತಿಳಿದಾಗೆ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ 100 ರೂಪಾಯಿ ಪೆಟ್ರೋಲ್ ದರ ಏರಿಸುವಂಥದ್ದು ಭಾರತೀಯ ಜನತಾ ಪಕ್ಷದ ಆದೇಶದಂತೆ ಆಗಿದೆ. ತಾವು ತಿಳ್ಕೊಳ್ಬೋದು, ಪೆಟ್ರೋಲ್ ದರ ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದಾಗ ನಮ್ಮ ನೆರೆಯ ರಾಷ್ಟ್ರಗಳಾದಂಥ ಬರ್ಮಾ ಇರಲಿ, ಪಾಕಿಸ್ತಾನ ಇರಲಿ ಅಥವಾ ಬಾಂಗ್ಲಾದೇಶ ಯಾವ ರಾಷ್ಟ್ರಗಳಲ್ಲಿ ಕೂಡ ಇಷ್ಟೊಂದು ಪೆಟ್ರೋಲ್ ಧಾರಣೆ ಇಲ್ಲ. ಕ್ರೂಡ್ ಆಯಿಲ್ ಧಾರಣೆ ಅಮೌಂಟ್ ಭಾಳ ಕಡಿಮೆ ಡಾಲರ್ ಇದ್ದಾಗ ಕೂಡ ಇವತ್ತು ಈ ರೀತಿಯ ಪೆಟ್ರೋಲ್ ದರ ಏರಿಕೆ ಮಾಡಿ 100 ರೂಪಾಯಿ ಲೀಟರ್ಗೆ ದರವನ್ನು ನಿಗದಿಪಡಿಸಿ ಸುಮಾರು 60% ಶೇಕಡ 60%ಅನ್ನು ನಮ್ಮ ಸರ್ಕಾರಗಳು ಟ್ಯಾಕ್ಸ್ ಹಾಕುವುದರ ಮೂಲಕ ಇವತ್ತು 100 ರೂಪಾಯಿಗೆ ನಾವು ಪೆಟ್ರೋಲ್ ದರ ಪಡೆಯುವಂಥ ವ್ಯವಸ್ಥೆ ಆಗಿದೆ. ಇದರಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಹೊಡೆತ ಬೀಳುವಂಥದ್ದು ಖಂಡಿತ. ಯಾರೇ ಇರಲಿ, ಕೃಷಿಕರಿರಲಿ ಅಥವಾ ಕಾರ್ಮಿಕರ ವರ್ಗದವರು ಇರಲಿ, ಆಟೋ ಚಾಲಕರಿರಲಿ, ಬಸ್ ಮಾಲಕರು, ಯಾರಿಗೂ ಆದರೂ ಒಂದು ವೆಹಿಕಲನ್ನು ಓಡಿಸಬೇಕು ಅಂತಾದರೆ ದಿನಕ್ಕೆ ಮಿನಿಮಮ್ ಒಂದು 5 ಲೀಟರ್ ಪೆಟ್ರೋಲ್ ಬೇಕು ಅಂತಾದರೆ ಅವ ದುಡಿದ ಒಂದು ದಿನದ ವೇತನವನ್ನು ಅವನ್ನ ಪೆಟ್ರೋಲಿಗಾಗಿ ಕಾದಿರಿಸಬೇಕಾಗಿದೆ. ತಾವು ನೋಡ್ತಾ ಇದ್ದೀರಿ, ಅನೇಕ ಕಾರ್ಯಕರ್ತರು ಫುಡ್ ಪಾರ್ಸೆಲ್ ಸಪ್ಲೈ ಮಾಡುವಂಥವರು ಅಥವಾ ಬೇರೆ ಬೇರೆ ಫೀಲ್ಡಲ್ಲಿ ವರ್ಕ್ ಮಾಡುವಂಥ ಒಬ್ಬ ಪ್ರತಿನಿಧಿ ಇದ್ದರೆ ಅವನಿಗೆ ದಿನಕ್ಕೆ ಅವನ ಸಂಬಳ ಸಿಗುವಂಥದ್ದು ₹700. ಅವನು ₹500 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡಿಕೊಂಡು ಮತ್ತೆ ಅವನ ಜೀವನ ಯಾವ ರೀತಿ ಸಾಗಿಸಬೇಕು, ಇದನ್ನು ಪ್ರತಿಯೊಬ್ಬರು ನಾವು ಆಲೋಚನೆ ಮಾಡುವಂಥ ವ್ಯವಸ್ಥೆ ಆಗಿದೆ. ಮುಂದಿನ ದಿನಗಳ ಇದೇ ರೀತಿ ಆಗಿ ರಾಷ್ಟ್ರ ಮುಂದುವರಿದರೆ ಈ ರಾಷ್ಟ್ರದಲ್ಲಿ ಅಂತೂ ನಮಗೆಲ್ಲ ಉಳಿಗಾಲ ಇಲ್ಲದಂಥ ಪರಿಸ್ಥಿತಿ ಆಗ್ಬೋದು ಅಂತ ಸಂದೇಹ ನಮಗೆ ಕಾಣ್ತಾ ಇದೆ. ನಾವು ಯಾವತ್ತೂ
ಈ ರಾಷ್ಟ್ರದ ಈ ಬೆಲೆ ಏರಿಕೆಯನ್ನು ಈ ರೀತಿಯಲ್ಲಿ ಯಾವತ್ತೂ ನೋಡಲಿಲ್ಲ. ಯಾವಾಗ ಮೋದಿ ಸರ್ಕಾರ ಆಡಳಿತ ಬಂತು ಅವತ್ತವರು ಹೇಳ್ತಾ ಇದ್ರು, ಪ್ರತಿದಿನ ಹೇಳ್ತಾ ಇದ್ರು ಅಚ್ಚೇ ದಿನ ಆತೆ ಅಂತ, ಅಚ್ಚೇ ದಿನ ಆಯೇಗ, ಅಚ್ಚೇ ದಿನ ಆಯೇಗ, ಅಚ್ಚೇ ದಿನ ಆಯೇಗ ಅಂತ. ಬಡವರೆಲ್ಲ ಅಚ್ಚೇ ದಿನವನ್ನು ಕಾದು ಕೂತದ್ದೇ ಬಂತು. ಇವತ್ತು ಅಚ್ಚೇ ದಿನ ಬರುವುದಕ್ಕಿಂತ ಬಡವರ ತಲೆಗೆ ಕಲ್ಲು ಹೊತ್ತು ಹಾಕಿದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಪರಿಸ್ಥಿತಿಯಲ್ಲಿ ರಾಷ್ಟ್ರವನ್ನು ಆದಷ್ಟು ಬೇಗ ಇವರು ಬಿಟ್ಟು ತೊಲಗಬೇಕು. BJP ಸರ್ಕಾರ ಈ ರಾಷ್ಟ್ರದಿಂದ ಯಾವತ್ತು ಕಿತ್ತೋಗಿತ್ತೇವೋ ಅವತ್ತಿನಿಂದ ನಂತರದ ದಿನಗಳಲ್ಲಿ ನಿಜವಾಗಿ ರಾಷ್ಟ್ರದ ಜನರಿಗೆ ನೆಮ್ಮದಿಯಲ್ಲಿ ಬಾಳುವಂಥ ಅವಕಾಶ ಆಗ್ತದೆ ಅಂತ ಹೇಳಿಕೊಂಡು ಈ ಕೂಡಲೇ ಏರಿಸಿದಂಥ ಪೆಟ್ರೋಲ್ ಧಾರಣೆಯನ್ನು ಕೂಡಲೇ ಈ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಕೆಳಗಿಳಿಸಬೇಕು. ರಾಜ್ಯ ಸರ್ಕಾರ ಹಾಕಿದಂಥ ಸುಮಾರು 28% ಟ್ಯಾಕ್ಸನ್ನು ರದ್ದು ಮಾಡಬೇಕು. ಕೇಂದ್ರ ಸರ್ಕಾರ ಹಾಕಿದಂಥ ಸುಮಾರು 38% ಶೇಕಡ ತೆರಿಗೆಯನ್ನು ಕೂಡ ರದ್ದು ಮಾಡಿ ಸ್ವಾಭಾವಿಕವಾಗಿ ರೂಪಾಯಿ 40-60 ರೂಪಾಯಿ ಒಳಗೆ ಪೆಟ್ರೋಲ್ ದರ ಇಳಿಸಬೇಕು ಅಂತ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಲ್ಲಿ ನೇತೃತ್ವದ ನಡೆಯುವಂಥ ಈ ಪ್ರತಿಭಟನೆಯಲ್ಲಿ ನಾವು ಒತ್ತಾಯ ಮಾಡಿಕೊಂಡು ಭಾರತ ಸರ್ಕಾರದ ಈ ಧೋರಣೆಯನ್ನು ಖಂಡಿತವಾಗಿ ಖಂಡಿಸ್ತೇವೆ. ಮತ್ತೊಮ್ಮೆ ನಿಮಗೆ ಎಚ್ಚರಿಕೆ ಗಂಟೆಯನ್ನು ನೀಡುತ್ತೇವೆ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿದ್ದ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಬಿಜೆಪಿ ಸರ್ಕಾರಕ್ಕೆ ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ. ಉಳ್ಳಾಲ ಬ್ಲಾಕ್ ಸಮಿತಿ ಮತ್ತು ಮುನ್ನೂರು ಗ್ರಾಮ ಸಮಿತಿ ಜನ ವಿರೋಧಿ BJP ಸರ್ಕಾರದ ವಿರೋಧ ನಾವು ಧಿಕ್ಕಾರವನ್ನು ಕೂಗಲಿಕ್ಕೆ ನಾವು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಒಟ್ಟು ಸೇರಿದ್ದೇವೆ. ಇವತ್ತು ಕಾರ್ಮಿಕರಿಗೆ ತುಂಬ ಈ ಸರ್ಕಾರ ಅನ್ಯಾಯ ಆಗಿದೆ. ಮುಂದಿನ ಸರ್ಕಾರ ಇರುವಾಗ UPA ಸರ್ಕಾರ ಇರುವಾಗ ಮನಮೋಹನ್ ಸಿಂಗ್ ಪ್ರಧಾನಿ ಇರುವಾಗ ಅವರು ಮಾತನಾಡೋದಿಲ್ಲ ಅಂತ ಹೇಳ್ತಿದ್ರು. ಇವತ್ತು ಅವರ ಆ ಟೈಮಲ್ಲಿ ಆರ್ಥಿಕ ಪರಿಸ್ಥಿತಿ ಹಿಂಜರಿಯುವಾಗ ಅವರು ನಮ್ಮ ದೇಶವನ್ನು ಕಾಪಾಡಿದ್ದಾರೆ. ಇವತ್ತು ಅಚ್ಚ ದಿನ ಬರ್ತದೆ ಅಂತ ಹೇಳಿ ಈ ಮೋದಿ ಸರ್ಕಾರಕ್ಕೆ ನಾನು ಧಿಕ್ಕಾರ ಕೂಗ್ತಿದ್ದೇನೆ. ಇವತ್ತು ಈ ಮೋದಿ ಸರ್ಕಾರ ಪ್ರತಿಯೊಂದು ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕ ಆಗಿರ್ಬೋದು, ರಿಕ್ಷಾ ಚಾಲಕರಾಗಿರ್ಬೋದು, ಬಸ್ ಚಾಲಕರು ಇವತ್ತು ಒಂದು ದಿನದ ಊಟದ ಗತಿ ಇಲ್ಲದ ಹಾಗೆ ಆಗಿದೆ. ಇವತ್ತು ಬೆಲೆ ಏರಿಕೆ ಇರೋದ್ರಿಂದ ಜನಸಾಮಾನ್ಯರಿಗೆ ತುಂಬ ಕಷ್ಟದ ಪರಿಸ್ಥಿತಿ ಆಗಿದೆ. ಈ ಅಚ್ಚ ದಿನ ಅಂತ ಹೇಳಿ ಕಪ್ಪು ಹಣ ತರ್ತೇನೆ ಅಂತ ಹೇಳಿ ಇವತ್ತು ಡೋಂಗಿ ಸರ್ಕಾರ ಜನರನ್ನು ಒಪ್ಪಿಸಿ ಇವತ್ತು ಸರ್ಕಾರಕ್ಕೆ ಜನರು ಮೆಚ್ಚಿದ್ರು, ಓಟು ಕೊಟ್ಟರು. ಇವತ್ತು ಆ ಡೋಂಗಿ ಸರ್ಕಾರದ ಬಗ್ಗೆ ಅಚ್ಚ ದಿನ 15 ಲಕ್ಷ ನಾವು ಪ್ರತಿ ಅಕೌಂಟಿಗೆ ಹಾಕ್ತೇನೆ ಅಂತ ಹೇಳಿದರು. ಇವತ್ತು 15 ಲಕ್ಷ ಬಿಟ್ಟು 2,000 ಅಕೌಂಟಿಗೆ ಪ್ರತಿ ಹಾಕಲಿಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತಿಲ್ಲ. ಈ BJP ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಮ್ಮದು ಬರಲಿ, ನಾವು ಪ್ರತಿಯೊಬ್ಬರಿಗೆ ಒಳ್ಳೆ ಮನೆ ಕೊಡ್ತೇವೆ, ಕುಡಿಯಲಿಕ್ಕೆ ಒಳ್ಳೆ ನೀರು ಕೊಡ್ತೇವೆ, ಪ್ರತಿಯೊಂದು ಹೇಳ್ತಿದ್ರು. ಇವತ್ತು ಪ್ರತಿಯೊಂದು ಇವರು ಕೊಡಲಿಕ್ಕೆ ಯೋಗ್ಯತಿಲ್ಲ. ಇಂಥ ಸರ್ಕಾರಕ್ಕೆ ನಾನು ಧಿಕ್ಕಾರ ಕೂಗ್ತೇನೆ. ಈ ಸರ್ಕಾರ ಬೇಗ ತೊಲಗಲಿ. ಈ ಸರ್ಕಾರ ಆದಷ್ಟು ಬೇಗ ರಾಜೀನಾಮೆ ಕೊಟ್ಟು ಈ ಸರ್ಕಾರವನ್ನು ಬಿಟ್ಟುಕೊಡಲಿ. ಮುಂದಿನ ದಿವಸ ನಮ್ಮ ಕಾಂಗ್ರೆಸ್ ಸರ್ಕಾರ ಮುಂದೆ ಆಡಳಿತದಲ್ಲಿ ಪ್ರತಿ ಜನಸಾಮಾನ್ಯರಿಗೆ ಒಳ್ಳೆ ಆಡಳಿತ ಕೊಡ್ತೇವೆ. ಒಳ್ಳೆ ಬೇಕಾದ ಜನಸಾಮಾನ್ಯರಿಗೆ ಕಷ್ಟದಲ್ಲಿ ಇರುವಾಗ ಅವರಿಗೆ ನಾವು ಈ ಸಮಯದಲ್ಲಿ BJP ಸರ್ಕಾರ ಆಡಳಿತ ಇರುವಾಗ ಕಾಂಗ್ರೆಸ್ ಸರ್ಕಾರದ ಜನಪ್ರತಿನಿಧಿಗಳು ಕಾಂಗ್ರೆಸ್ ಕಾರ್ಯಕರ್ತರುಗಳು ಇವತ್ತು ಕಷ್ಟದಲ್ಲಿ ಇರುವಾಗ ಮನೆ ಮನೆಗೆ ಹೋಗಿ ಕಿಟ್ ವಿತರಣೆ ಮಾಡ್ತಿದ್ದಾರೆ. ಹಾಸ್ಪಿಟ್ಲಲ್ಲಿ ಕೊರೋನಾ ವೈರಸ್ ಕಷ್ಟದಲ್ಲಿ ಇರುವಾಗ UTK ಹೆಲ್ಪ್ಲೈನ್ ತಂಡ ತುಂಬ ಎನಪ್ಪೈ ಆಗಿರ್ಬೋದು, ಕನಚೂರು ಆಗಿರ್ಬೋದು, ನಿಟ್ಟೆ ಹಾಸ್ಪಿಟಲ್ ಆಗಿರ್ಬೋದು, ಪ್ರತಿಯೊಂದು ಹಾಸ್ಪಿಟಲಲ್ಲಿ ಪಾದಮೂಲಸ್ ಎಲ್ಲ ಹಾಸ್ಪಿಟಲಲ್ಲಿ ಜನಸಾಮಾನ್ಯರಿಗೆ ಒಂದು ಒಳ್ಳೆಯ ಆಧಾರ ಕೊಟ್ಟಿದೆ. ಒಳ್ಳೆಯ ಯಾವಾಗಲೂ ಕಷ್ಟದಲ್ಲಿರುವಾಗ ಪ್ರತಿಯೊಂದು ತಂಡ ಕಾಲ್ ಮಾಡಿದ ಕೂಡಲೇ ಇವತ್ತು ಅವರ ಬಳಿಗೆ ತಲುಪ್ತದೆ. ಪ್ರತಿಯೊಂದು ಜನಸಾಮಾನ್ಯರಿಗೆ ಇಂಥ ಸರ್ಕಾರ, ಈ ನಾಚಿಕೆಟ್ಟ ಸರ್ಕಾರಕ್ಕೆ ಧಿಕ್ಕಾರ ಕೂಗ್ತಾ, BJP ಸರ್ಕಾರಕ್ಕೆ ಧಿಕ್ಕಾರ ಅಂತ ಕೂಗ್ತಾ ಈ ನನ್ನ ಭಾಷಣವನ್ನು ಕೊನೆಯುತ್ತೇನೆ. ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಈ ಪೆಟ್ರೋಲ್ ಒಂದು ಇಡೀ ನಮ್ಮ ಕರ್ನಾಟಕದ ಪೆಟ್ರೋಲ್ ಇದರ ನಾವು ಈ ಒಂದು ಆಯೋಜನೆ ಮಾಡಿದ್ದೇವೆ. AICCಯಿಂದ KPCCಗೆ, ಹಾಗೆ KPCCಯಿಂದ ನಮಗೆ ನಮ್ಮ ದಕ್ಷಿಣ ಜಿಲ್ಲಾ ಪಂಚಾಯತಿಗೆ, ಜಿಲ್ಲಾ ಕಾಂಗ್ರೆಸ್ಗೆ, ಹಾಗೆ ನಮ್ಮ ಬ್ಲಾಕ್ ಆದೇಶದ ಮೇರೆಗೆ ನಾವು 5 ಹಂತಗಳಲ್ಲಿ ನಾವು ಇವತ್ತಿನ ದಿವಸ ಒಂದು ನಿನ್ನೆಯಿಂದ 11ರಿಂದ 15 ತಾರೀಕಿನವರೆಗೆ ನಾವು ಪೆಟ್ರೋಲ್ ಬಂಕ್ನ ಎದುರುಗಡೆ ನಾವು ಒಂದು ಪ್ರತಿಭಟನೆ ಮಾಡುವ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅದರಂತೆ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ, ಹಾಗೆ ನಮ್ಮ ಘಟಕ ಅಂಗ ಯುವ ಕಾಂಗ್ರೆಸ್, ಅಲ್ಪಸಂಖ್ಯಾತ ಘಟಕ, ಹಿಂದುಳಿದ ವರ್ಗ, ಹಾಗೆ ಎಲ್ಲ ನಮ್ಮ ಮಹಿಳಾ ಕಾಂಗ್ರೆಸ್ ಎಲ್ಲ ಸೇರಿಕೊಂಡು ನಾವು ಈ ಒಂದು ಇಡೀ ಕರ್ನಾಟಕದಲ್ಲಿ ನಾವು ಒಂದು 5,000 ಪೆಟ್ರೋಲ್ ಬಂಕ್ನ ಎದುರುಗಡೆ ನಾವು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಯಾಕೆಂದರೆ ಭಾರತದ ಇತಿಹಾಸದಲ್ಲೇ ಇಂತಹ ಒಂದು ಕೆಟ್ಟ ಕೇಂದ್ರ ಸರ್ಕಾರ ಯಾವತ್ತೂ ಇಂದು ಈ ದೇಶದಲ್ಲಿ ಆಳ್ವಿಕೆಯನ್ನು ಮಾಡಲಿಲ್ಲ.
ಇವರು ಮೊದಲಿಗೆ ಹೇಳಿದ್ದು ನಾವು ಇಲ್ಲಿ ಈ ದೇಶವನ್ನು BJP ಅಧಿಕಾರಕ್ಕೆ ಕೇಂದ್ರದಲ್ಲಿ ಆಗಲಿ ರಾಜ್ಯದಲ್ಲಿ ತಂದರೆ ನಾವು ರಾಮರಾಜ್ಯ ಮಾಡ್ತೇವೆ ಅಂತ ಹೇಳಿದರು. ಎಲ್ಲಿ ಈ ಭಾರತ ದೇಶದಲ್ಲಿ ರಾಮರಾಜ್ಯ ಮಾಡ್ತೇವೆ ಅಂತ ಹೇಳಿದರು. ಇದ್ರ ನಾಚಿಕೆ ಆಗಬೇಕು ಇವರಿಗೆ. ರಾಮರಾಜ್ಯ ಅಂತೆ ನಮ್ಮ ಈ ಒಂದು ದೇಶದ ಅಯೋಧ್ಯೆ ಅದು ರಾಮನ ಒಂದು ಇದು ಜಾಗ, ರಾಮನ ಮಂದಿರ ಆಗೋ ಜಾಗ. ಆ ಒಂದು ಉತ್ತರ ಪ್ರದೇಶದ 100 ರೂಪಾಯಿ ಪೆಟ್ರೋಲಿಗೆ ಬೆಲೆ. ಇವರ ರಾಮ ಮಂದಿರ ಕಟ್ಟುವಂಥ ಉತ್ತರ ಪ್ರದೇಶದ 100 ರೂಪಾಯಿ ಪೆಟ್ರೋಲಿಗೆ. ಅದು ರಾವಣ ರಾಜ್ಯ ಎಲ್ಲಿ? ಶ್ರೀಲಂಕಾ. ರಾವಣ ರಾಜ್ಯ ಶ್ರೀಲಂಕಾ, ಅಲ್ಲಿ 53 ರೂಪಾಯಿ. ಇಲ್ಲಿ ಇವರಿಗೆ ವ್ಯತ್ಯಾಸ, ನಮ್ಮ ರಾಮರಾಜ್ಯಕ್ಕೆ ಮತ್ತು ರಾವಣ ರಾಜ್ಯಕ್ಕೆ ವ್ಯತ್ಯಾಸ. ಇದು ಇವರು ಈ BJPಯ ಈ ಮೋದಿ ಅಂಧ ಭಕ್ತರ ಒಂದು ಭಕ್ತರಿಗೆ ನಾನು ಈ ಮಾತನ್ನು ಹೇಳಿಕೆ ಇಚ್ಛಪಡ್ತಾ ಇದ್ದೇನೆ. ಈ ಒಂದು ದೇಶದಲ್ಲಿ ಇಂತಹ ಪರಿಸ್ಥಿತಿ ಯಾವತ್ತೂ ಬರಲಿಲ್ಲ. ಇವರು ಏನು ಮಾಡಿದ್ದು? ಬಹುಸಂಖ್ಯಾತರ ಮತ್ತು ಅಲ್ಪಸಂಖ್ಯಾತರನ್ನು ಒಡೆದು ಧರ್ಮವನ್ನು ಒಡೆದು ಇವರು ಅಧಿಕಾರಕ್ಕೆ ಬಂದಿದ್ದಾರೆ. ಇವರೇ ಒಂದು 6 ವರ್ಷ ಆಯಿತು ಇವರು ಅಧಿಕಾರಕ್ಕೆ ಬಂದು. 7ನೇ ವರ್ಷಕ್ಕೆ ವಿಜಯೋತ್ಸವ ಅಂತ ಇವರಿಗೆ. ನಾಚಿಕೆ ಆಗಬೇಕು ಇವರಿಗೆ ವಿಜಯೋತ್ಸವ ಮಾಡಲಿಕ್ಕೆ. ಒಂದು ಪೆಟ್ರೋಲಿಗೆ ನಾವು 160 UPA ಸರ್ಕಾರ ಇರುವಾಗ 160 ಒಂದು ಬ್ಯಾರಲ್ಗಿದ್ದ ಸಂದರ್ಭದಲ್ಲಿ ನಾವು 63 ರೂಪಾಯಿ ಮೇಲೆ ಮಾಡಲಿಲ್ಲ. ಈಗ ಅರ್ಧಕ್ಕರ್ಧ ಕಮ್ಮಿ ಇದ್ದರು, ಇವರು 100 ರೂಪಾಯಿ. ಇಂಥ ಒಂದು ನಾಚಿಕೆಟ್ಟ ಸರ್ಕಾರ ಇಡೀ ಒಂದು ಮೋದಿ ಅಂತ ಇವರು ವಿಶ್ವಗುರು ಅಂತ ಹೇಳ್ತಾರೆ. ಮಾಡಲಿ, ವಿಶ್ವಗುರು ಆಗಲಿ, ನಮಗೆ ನಮ್ಮ ದೇಶದ ಪ್ರಧಾನಿ. ಆದರೆ ಇವರು ನಾಚಿಕೆ ಆಗಬೇಕು, ವಿಶ್ವಗುರು ಅಂತ. ಇಡೀ ಎಲ್ಲ ಬಡವರ ಹೊಟ್ಟೆಗೆ ಹೊಡೆದು ಈ ಒಂದು ಪೆಟ್ರೋಲು 100 ರೂಪಾಯಿ ಪೆಟ್ರೋಲ್ ಅಲ್ಲ, ಇಡೀ ಈ ಒಂದು ನಮ್ಮ ಪೆಟ್ರೋಲ್ ಡೀಸೆಲ್ ಹೇಳಿದ ಪರಿಣಾಮ ಈ ನಮ್ಮ ಪ್ರತಿಯೊಂದು ಅವಶ್ಯಕ ಸಾಮಾನುಗಳಿಗೆ ಬೆಲೆ ಏರಿದು ಈ ಪೆಟ್ರೋಲ್ ಡೀಸೆಲಿಂದ. ಇದು ನಾವು ಎಲ್ಲರೂ ತಿಳಿದುಕೊಳ್ಬೇಕಾದ ಒಂದು ಸಂದರ್ಭ. ಬಂಧುಗಳೇ, ಮುಂದಿನ ಅಲ್ಲ, ಇನ್ನೊಂದು ನಮ್ಮ ಈ ಒಂದು ಕರ್ನಾಟಕದಲ್ಲಿ ನಮ್ಮ UPA ಕರ್ನಾಟಕ ರಾಜ್ಯ ಸರ್ಕಾರ ಇರುವಾಗ, ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಇರುವಾಗ ನಮ್ಮ ಈ ಒಂದು ಇದು ಯಾವುದು ಗ್ಯಾಸ್ 450 ರೂಪಾಯಿ ಇದ್ದದ್ದು, ಕೇವಲ 450 ರೂಪಾಯಿ ಏರುವಾಗ ನಮ್ಮ ಶೋಭಾ ಕರಂದ್ಲಾಜೆ ಇದರಲ್ಲಿ ಯಾವುದರಲ್ಲಿ ಮಾರ್ಗದಲ್ಲಿ ಹೊರನಾಡಿದರು 50 ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ. ಈಗ 850 ರೂಪಾಯಿ ಯಾವುದು ಗ್ಯಾಸಿಗೆ. ನಾವು ಬದುಕುವುದು ಹೇಗೆ? ಗ್ಯಾಸ್ ಅಲ್ಲ, ಪೆಟ್ರೋಲ್ ಅಲ್ಲ, ಡೀಸೆಲ್ ಅಲ್ಲ, ಇಡೀ ಒಂದು ಜೀನಿಸ್ ಸಾಮಾನುಗಳು ನಮ್ಮ ದೇಶಕ್ಕೆ, ನಮಗೆ ಒಂದು ಬಡವರಿಗೆ ಮತ್ತು ಎಲ್ಲರಿಗೆ ಬೇಕಾದ ವಸ್ತುಗಳು ಯಾವುದು ಕಮ್ಮಿ ಇದೆ? ಇಂಥ ಒಂದು ಕೇಂದ್ರ ಸರ್ಕಾರ ಇಡೀ ನಮ್ಮ ವಿಶ್ವದಲ್ಲೇ ಇವರು ಹೇಳ್ತಾರೆ ನಮ್ಮ ಇಡೀ ವಿಶ್ವದಕ್ಕೆ ಗುರು ಅಂತೆ. ಯಾರು? ನಮ್ಮ ಮೋದಿ. ಇಂಥ ಈ ಸರ್ಕಾರ ಮತ್ತು ಇನ್ನೊಂದು ಕರೆಂಟ್ ಬಿಲ್ಲು ಮೊನ್ನೆ ಪುನಃ ಏರಿಸಿದ್ದಾರೆ. ಇದು ಎಲ್ಲ ಬರೆ. ಅದು ಇವರು ಹೇಳ್ತಾರೆ ಇದು ಕೊರೋನಾ ಕಷ್ಟದಲ್ಲಿದ್ದೇವಂತ. ನಮಗೆ 3 ಹೊತ್ತಿನ ಊಟಕ್ಕೆ ಗತಿ ಇಲ್ಲ. ಈ ಸಂದರ್ಭದಲ್ಲಿ 3 ಹೊತ್ತಿನ ಊಟ ಗತಿ ಇಲ್ಲ. ಇದಕ್ಕೆ ಈ ಸಂದರ್ಭದಲ್ಲಿ ಇವರು ನಮಗೆ ಅಚ್ಚೇದಿನ ಯಾವುದು? ಪ್ರತಿಯೊಬ್ಬರಿಗೂ ಪೆಟ್ರೋಲ್ ಏರಿಕೆ, ಡೀಸೆಲ್ ಏರಿಕೆ, ಗ್ಯಾಸ್ ಏರಿಕೆ, ವಿದ್ಯುತ್ ಬೆಲೆ ಏರಿಕೆ ಎಲ್ಲ ಇದೆ ಈ ಸಂದರ್ಭದಲ್ಲಿ. ಮತ್ತೆ ಹೇಳ್ತಾರೆ ನಮಗೆ ನೀವು ಪ್ರತಿಭಟನೆ ಮಾಡಬಾರ್ದು, ನಮಗೆ ಪೊಲೀಸ್ ಇಲಾಖೆಯಿಂದ ಮನೆಗೆ ನೋಟಿಸ್ ಬರ್ತದೆ, ನೀವು ಮಾಡಿದ ನೀವು ಹಾಗೆ ಮಾಡ್ತೀವಿ. ನಾವು ಹೇಳಿದ್ದೇವೆ ಅದಕ್ಕೆ, ನಮಗೆ ಪ್ರಜಾಪ್ರಭುತ್ವ ದೇಶ, ಇಲ್ಲಿ ನಿಮ್ಮ ಸರ್ಕಾರ ಆದೇಶ ಏನಿದೆ ಅದನ್ನು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೇವೆ, ನಿಮಗೆ ಏನು ಡ್ಯೂಟಿ ಅದನ್ನು ಮಾಡಿ, ನಿಮ್ಮ ಹತ್ರ ನಮಗೆ ಬೇಸಲ್ಲ ಅಂತ ಹೇಳ್ತೇವೆ. ಆದರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಖಂಡಿತ ಅಧಿಕಾರ ಬರ್ತದೆ. ಇನ್ನೊಂದು ಮಾತನ್ನು ಹೇಳಿಕೆ ಬರ್ತಾ ಇದ್ದೇನೆ, ಈ ದೇಶಕ್ಕೆ ಇದು ಯಾವತ್ತು ನಮ್ಮ ಜಾತ್ಯತೀತ ಪಕ್ಷ ಕಾಂಗ್ರೆಸ್ ಇದು ಕೇಂದ್ರದಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಮಾತ್ರ ನಮ್ಮ ಈ ದೇಶಕ್ಕೆ ಉಳಿಗಾಲ. ನಾವು ಒಂದು ಅಣ್ಣ ತಮ್ಮನ ಜೊತೆ ಇಲ್ಲಿ ಬಾಳ್ಬೇಕಾದ್ರೆ ನಾವು ಖಂಡಿತವಾಗಿ ಕಾಂಗ್ರೆಸ್ ಬರಬೇಕು. ಇದು ಜನರಿಗೆ ಅರ್ಥ ಆಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಈ ಕೇಂದ್ರ ಸರ್ಕಾರ ಮತ್ತು ಡಬಲ್ ಇಂಜಿನ್ ಸರ್ಕಾರ ಯಾರ್ದು? ಇವರದ್ದು ಡಬಲ್ ಇಂಜಿನ್ ಸರ್ಕಾರ ಅಂತೆ. ಈ ಡಬಲ್ ಇಂಜಿನ್ ಸರ್ಕಾರ ನಮ್ಮ ಜನಸಾಮಾನ್ಯರ ಹೊಟ್ಟೆಗೆ ಹೊಡೆದು ನಮ್ಮನ್ನು ಬೀದಿಗೆ ತಂದುವಂಥ ಪಕ್ಷ ಇದ್ದರೆ ಅದು BJP. ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಇಡೀ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತರುವ ಕೆಲಸವನ್ನು ನಾವೆಲ್ಲ ಮಾಡಬೇಕು. ಹಾಗಾದಾಗ ಮಾತ್ರ ನನಗೆ ಶಾಂತಿ ನೆಮ್ಮದಿ ಬಾಳಿಕೆ ಸಾಧ್ಯ ಆಗ್ತದೆ ಅಂತ ಹೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಕಾಂಗ್ರೆಸ್, ಜೈ ಭಾರತ್, ಜೈ ಕರ್ನಾಟಕ. ಧಿಕ್ಕಾರ 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 ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ 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 ಡೌನ್ ಡೌನ್ ಬಿಜೆಪಿ 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 ಬಿಜೆಪಿಗೆ ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ 100
ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ